ಸ್ಪಂದನ ಗಲ್ಲಿ ಫುಡ್ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಉಡುಪಿ. ವೀಕ್ಷಕರೇ, ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಶಂಕರಪುರ ಇವರು ಅರ್ಪಿಸುವ ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಪ್ರತಿ ಸಿಟಿಯಲ್ಲೂ, ಪ್ರತಿ ಸ್ಟ್ರೀಟಲ್ಲೂ, ಪ್ರತಿ ಫುಡ್ಡಲ್ಲೂ ಏನಾದರೂ ಒಂದು ಸ್ಪೆಷಾಲಿಟಿ ಇದ್ದೇ ಇರ್ತದೆ. ಅಂಥದ್ದೇ ಸ್ಪೆಷಲ್ ಫುಡ್ಡನ್ನು ನಾವು ಇವತ್ತು ತೋರಿಸ್ತಾ ಇದ್ದೇವೆ. ಅದು ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಶ್ರೀ ಕೃಷ್ಣನ ನಾಡಂತಹ ಉಡುಪಿಯಲ್ಲಿ. ವೀಕ್ಷಕರೇ, ಇಲ್ಲಿ ಕೃಷ್ಣನ ದೇವಸ್ಥಾನಕ್ಕೆ ಎಲ್ಲೆಲ್ಲಿಂದ ಭಕ್ತರು ಬರ್ತಾರೆ, ಆದರೂ ಕೂಡ ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ತಮ್ಮಷ್ಟಕ್ಕೆ ತಾವು ಹೋಗ್ತಾರೆ. ಆದರೆ ಇನ್ಮೇಲೆ ಈ ಶ್ರೀ ಕೃಷ್ಣನ ಮಠಕ್ಕೆ ಬಂದರೆ ದಯವಿಟ್ಟು ಇಲ್ಲಿ ಒಂದು ದೋಸಾ ಕಾರ್ನರ್ ಅಂತಿದೆ. ಇಲ್ಲಿ ಸುಮಾರು 35-45 ವೆರೈಟಿ ಆಫ್ ದೋಸೆ ಮಾಡ್ತಾರಂತೆ. ಹಾಗಾದರೆ ನೀವು ಖಂಡಿತವಾಗ್ಲೂ ಇಲ್ಲಿ ಉಡುಪಿಯವರಾದರೂ, ಉಡುಪಿಗಿಂತ ಹೊರ ವಲಯದ ಆದರೂ ಖಂಡಿತವಾಗ್ಲೂ ಉಡುಪಿಗೆ ಬಂದರೆ ಈ ದೋಸಾ ಕಾರ್ನರ್ಗೆ ಬರಲೇಬೇಕು. ಓಕೆ ವೀಕ್ಷಕರೇ, ನಾವು ಇವಾಗ ಕರೆಕ್ಟ್ ಕೃಷ್ಣ ಮಠಕ್ಕೆ ಹೋಗುವ ದಾರಿ ಅಂದರೆ ಈ ಕಡೆಯಿಂದ ಚಿತ್ತರಂಜನ್ ಸರ್ಕಲ್ ಇದು ಬರುವ ರಸ್ತೆ. ಇಲ್ಲಿಂದ ಕೆಳಗಡೆ ಹೋದರೆ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಅಂದರೆ ನಮ್ಮ ಕ್ಯಾಸೆಟ್ ಕಾರ್ನರ್ ರಸ್ತೆ ಇದು. ಇಲ್ಲಿಂದ ಹೋದರೆ ಡೈರೆಕ್ಟ್ ಕೃಷ್ಣ ಮಠಕ್ಕೆ ಹೋಗ್ತೇವೆ. ಅಲ್ಲಿಂದಲೇ ಸ್ವಲ್ಪ ಬಲಕ್ಕೆ ಹೋದರೆ ಒಂದು 100 ಮೀಟರ್ ದೂರದಲ್ಲೇ ನಮ್ಮದು ಇವತ್ತು ದೋಸಾ ಪಾಯಿಂಟ್ ಸಿಗ್ತದೆ. ಯಾಕೆ ತಡ ವೀಕ್ಷಕರೇ, ಬನ್ನಿ ದೋಸಾ ಪಾಯಿಂಟಲ್ಲಿ ಏನೆಲ್ಲ ನಮಗೆ ದೋಸೆ ತಿನ್ನಿಸ್ತಾರೆ. ನಾವು ಇವಾಗ ಒಂದು 3-4 ವೆರೈಟಿ ಆಫ್ ದೋಸೆ ತಿಂತೀವಿ. ಸಾರು ದೋಸೆ, ಮಸಾಲೆ, ಸಮಥಿಂಗ್ ಏನಾದರೂ. ಆದರೆ ಅಲ್ಲಿ 35-40 ದೋಸೆ ಅಂತ ಹೇಳಿದರೆ ನಾವು ಕೂಡ ಏನಾದ್ರು ಥಿಂಕ್ ಮಾಡಬೇಕು, ಏನೆಲ್ಲ ವೆರೈಟಿ ದೋಸೆ ನಮ್ಗೆ ಕೂಡ ತಿನ್ನಿಸ್ತಾರೆ ಅಂತ. ಯಾಕೆ ತಡ, ಬನ್ನಿ, ಫಾಲೋ ಮೀ. ವೀಕ್ಷಕರೇ, ನಾವೀಗ ದೋಸಾ ಹಟ್ ಎಂಬ ಉಡುಪಿಯ ಪ್ರಸಿದ್ಧವಾದ ಹೋಟೆಲಲ್ಲಿದ್ದೇವೆ. ನಮ್ಮ ಜೊತೆ ಇದ್ದಾರೆ ಈ ದೋಸಾ ಹಟ್ನ ಮಾಲಕರು. ಸರ್ ನಮಸ್ತೆ. ನಮಸ್ಕಾರ. ನಮ್ಮ ಹೆಸರು ಸರ್? ನನ್ನ ಹೆಸರು ಗೌತಮ್ ಅಂತ. ಗೌತಮ್, ಓಕೆ ಸರ್. ಈ ಕಾನ್ಸೆಪ್ಟ್ ದೋಸಾ ಹಟ್ ಎಂಬ ಕಾನ್ಸೆಪ್ಟ್ ನಿಮಗೆ ಹೇಗೆ ಬಂತು ಸರ್ ತಲೆಯಲ್ಲಿ? ಒಂದು 3 ವರ್ಷದ ಹಿಂದೆ ನಾನು ಡಿಗ್ರಿಯಲ್ಲಿ ಬರುವಾಗ ಉಡುಪಿಯಲ್ಲಿ ಎಲ್ಲ ವೆರೈಟೀಸು ಉಂಟು ನಿಮಗೆ. ಓಕೆ, ದೋಸಾ ಅಲ್ಲಿ ಸ್ಪೆಷಾಲಿಟಿಯಾಗಿ ಯಾವುದು ಹೋಟೆಲಲ್ಲಿ ಇಲ್ಲ. ಹಾಗಾಗಿ ನಾನು ಒಂದು ಪ್ಲ್ಯಾನ್ ಮಾಡಿ ಆಚೆ ದಾವಣಗೆರೆ ಸ್ಟೈಲ್ಸಿಂದ ಮತ್ತು ಬೆಂಗಳೂರು ಸ್ಟೈಲ್ಗೆಲ್ಲ ಒಂದು ಸ್ವಲ್ಪ ಫ್ಯೂಷನ್ ಮಾಡಿ ನಾವಿಲ್ಲಿ ದೋಸೆ ಆಟನ್ನು ಮುಂಚೆ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲೇ ಸ್ಟಾರ್ಟ್ ಮಾಡಿದ್ದು. ಮತ್ತು ಜನಗಳ ರೆಸ್ಪಾನ್ಸ್ ನೋಡಿ ಮತ್ತು ಹೇಗೆ ಎಲ್ಲ ನಾವು ಹೊಸತ್ತು ಯಾವಾಗ ಆ್ಯಡ್ ಮಾಡ್ಬೋದು ನೋಡಿ ಮಾಡುವಾಗ ಹೀಗೆಲ್ಲ ರಿನೋವೇಟ್ ಮಾಡಿ ಚೆಂದ ಮಾಡಿ ಒಂದು 35 ನಮ್ಮನೆ ಈಗ ವೆರೈಟೀಸ್ ಆಗಿ ದೋಸೆ ಆ್ಯಡ್ 35 ರೀಸೆಂಟ್ ಆಗಿ ಮೆನು ಅಲ್ಲಿ. ಓಕೆ, ಸ್ಟಾರ್ಟಿಂಗ್ ಮಾಡುವಾಗ ಎಷ್ಟು ವೆರೈಟಿ ಕೊಡ್ತಾ ಇತ್ತು? ಸ್ಟಾರ್ಟಿಂಗ್ ಮಾಡುವಾಗ 4-5 ವೆರೈಟಿ ಇತ್ತು, ಮತ್ತೆ ಆ್ಯಡ್ ಮಾಡ್ತಾ ಬಂದು ಸ್ವಲ್ಪ ಸ್ಪೆಷಲ್ ಪ್ಲಸ್ ಆಗಿ ಹೋಯಿತು. ಈಗ 37 ಉಂಟು. 37 ದೋಸೆ ವೆರೈಟೀಸ್ ಈಗ ಅಲ್ಲಿ ಅವೈಲೇಬಲ್. ನಾವು ಕಲ್ತಂತ ಕಾಲೇಜ್ ನಾನು UPMCಯಲ್ಲಿ ಕಲಿತೆ. UPMC ಬಿಟ್ಟು ಮತ್ತೆ ಡೈರೆಕ್ಟ್ ಹೋಟೆಲ್ ಫೀಲ್ಡಿಗೆ ಬಂದದ್ದು. ಬೇರೆ ಯಾವುದು ಬೇಡ, ಎಲ್ಲಿಗೆ ಹೋಗಿ ಕಲಿಯೋದು ಬೇಡ, ಡಾಕ್ಟರ್ ಇಂಜಿನಿಯರ್ ಆಗೋದು ಬೇಡ, ಇದರಲ್ಲೇ ಒಂದು ಸಂತೃಪ್ತಿ ಇದೆ. ಓಕೆ,
ಈ ಫೀಲ್ಡ್ಗೆ ಬರುವಾಗ ನಿಮ್ಮ ಮನೆಯವರು, ಈಗ ಮನೆಯವರಿಗೆ ಒಂದು ಆಸೆ ಇರುತ್ತೆ ಸರ್, ಓಕೆ ನನ್ನ ಮಗ ಇಂಥದ್ದೇ ಒಂದು ಜಾಬಲ್ಲಿ ಇರಬೇಕು, ಇಂಥದ್ದೇ ಒಂದು ಏನಾದರೂ ಮಾಡಬೇಕು, ಸಾಧಿಸಬೇಕಂತ. ಈ ಹೋಟೆಲ್ ಮಾಡುವ ಅಂತ ಐಡಿಯಾ ಬರುವಾಗ ಮನೆಯವ್ರಿಗೆ ಏನಾದರೂ ಹೇಳಿಲ್ಲ ನಿಮಗೆ? ಮನೆಯವರೆಲ್ಲ ನನಗೆ ಫಸ್ಟಿಗೆ ನಾನು ಹೋಟೆಲ್ ಮಾಡ್ತೇನೆ ಹೇಳಿದಾಗ ನೋಡು ಒಮ್ಮೆ ನೋಡು ಮತ್ತೆ ನಿಮಗೆ ಬಿಟ್ಟದ್ದು ಹೇಳಿ ಮತ್ತೆ ನನಗೆ ಸಪೋರ್ಟ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ ಮನೆಯವರೆಲ್ಲ. ಸ್ಟಾರ್ಟಿಂಗ್ ಎಲ್ಲ ನಾವು ತುಂಬ ಸಫರ್ ಮಾಡಿದ್ದೇವೆ ಈ ಫೀಲ್ಡಲ್ಲಿ, ಒಮ್ಮೆ ಗೊತ್ತಾಗೋದಂಗೆ ತುಂಬ ಸಫರ್ ಮಾಡಿದ್ದೇವೆ. ಮತ್ತು ಮನೆಯವರೆಲ್ಲ ನನಗೆ ಸಪೋರ್ಟ್ ಮಾಡಿ ಮುಂದೆ ಮಾಡಿದರು. ಹಾಗಾಗಿ ಮತ್ತೆ ಇಂಪ್ರೂವ್ ಮಾಡ್ಕೊಂಡು ಬಂದರು. ಈ ಒಂದು ದೋಸೆ ಹಟ್ಟು ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಈ ನಮ್ಮದು ಮೇನ್ ಔಟ್ಲೆಟಿಗೆ 3 ವರ್ಷ ಆಯಿತು. 3 ವರ್ಷ. ಹಿಂದೆ ಸ್ಟಾರ್ಟ್ ನೀವು ಮಾಡಿದ್ದೀರಿ ಅಂತ ಹೇಳ್ತೀರಲ್ಲ? ಅಂದರೆ ನಾವು ಇದೇ ಫಸ್ಟಿಂದ ಇದು ಮಾಡಿ ರಿನೋವೇಟ್ ಮಾಡಿ 4 to 5 months ಆಗ್ತದೆ. ಫಸ್ಟ್ ನಮ್ಮದು ನಾರ್ಮಲ್ ಇತ್ತು. 3 ಇಯರ್ಸ್ ಆಯಿತು. 3 ಇಯರ್ಸ್ ವೆರೈಟೀಸ್ ಆಫ್ ದೋಸೆ ಎಲ್ಲ ಸೇಮ್ ಇತ್ತು. ಆದರೆ ಹೋಟೆಲ್ ಸ್ವಲ್ಪ ಸಿಟ್ಟಿಂಗ್ ಕೆಪಾಸಿಟಿ ಕಮ್ಮಿ ಇತ್ತು, ಹಾಗೆಲ್ಲ ಇತ್ತು. ನಾವೀಗ ಪ್ಲ್ಯಾನ್ ಮಾಡಿ ಸ್ವಲ್ಪ ಸಿಟ್ಟಿಂಗ್ ಕೆಪಾಸಿಟಿ ವೈಡ್ ಮಾಡಿ 35 ದೋಸೆ ಅಂತ ಹೇಳ್ತಾರೆ ತಾವು, ಓಕೆ ಕರೆಕ್ಟ್ ಅಲ್ಲ? ಯಾವುದೆಲ್ಲ ದೋಸೆ ಇದೆ ಸರ್ ನಮ್ಮದ್ರಲ್ಲಿ? ಈಗ ಮಸಾಲದಲ್ಲಿ 6 ಟೈಪ್ ಉಂಟು. ಬೆಣ್ಣೆ ಮಸಾಲ, ಮೈಸೂರು ಮಸಾಲ, ಚೀಸ್ ಮಸಾಲ, ಹಾಗೆ ಬೇರೆ ವೆರೈಟಿ, ಪೆಪ್ಪರ್ ಮಸಾಲ. ನಿಮಗೆ ಉತ್ತಪ್ಪದಲ್ಲಿ 4-5 ವೆರೈಟಿ ಉಂಟು. ವೆಜಿಟೇಬಲ್ ಉತ್ತಪ್ಪ, ಟೊಮೆಟೊ ಉತ್ತಪ್ಪ, ಆನಿಯನ್ ಉತ್ತಪ್ಪ, ಹಾಗೆ ಸ್ಪ್ರಿಂಗ್ ರೋಲ್ ದೋಸೆ. ನಮ್ಮದೀಗ ಫಾಸ್ಟ್ ಅಂದರೆ ಪಿಜ್ಜಾ ದೋಸಸ್ ಮತ್ತು ಲೇಸ್ ದೋಸೆ. ಲೇಸ್ ದೋಸೆ ಪಿಜ್ಜಾ ಹೇಗೆ ಎಲ್ಲರೂ ಕೇಳ್ತಾರೆ. ಲೇಸ್ ದೋಸೆ ಒಂದು ನಮ್ಮದೇ ಒಂದು ಫ್ಯೂಷನ್. ನೀವೇ ಹೊಸತ್ತು ಕಾನ್ಸೆಪ್ಟ್ ನಿಮ್ಮದೇ ಒಂದು. ಓಕೆ, ಲೇಸ್ ದೋಸೆ ನಾವೇ ಒಂದು ಫ್ಯೂಷನ್ ಮಾಡಿದ್ವಿ. ಲೇಸ್ ದೋಸೆಯಲ್ಲಿ ಎಂತ ಹಾಕ್ತೀರಾ, ಹೇಗೆ ನಾರ್ಮಲ್? ಈಗ ಹೇಳ್ಬಿಡಿ. ಲೇಸ್ ದೋಸೆಯಲ್ಲಿ ನಾವು ನಾರ್ಮಲ್ ಟೈಪ್ ದೋಸೆ ಹಾಕ್ತೀವಿ. ನಾವು ಮನೆಯಲ್ಲಿ ಮಾಡಿದ ಸಾಸ್, ನಾವೀಗ ಇಂಗ್ರೀಡಿಯೆಂಟ್ಸ್ ಏನುಂಟು ಎಲ್ಲ ನಾವು ಮನೆಯಲ್ಲೇ ಮಾಡ್ತೀವಿ. ಸಾಸಸ್ ಕೆಲವು ಪಿಜ್ಜಾ ಮಸಾಲೆ, ಪಿಜ್ಜಾ ಸಾಸ್ ಅದೆಲ್ಲ ನಾವು ಮನೆಯಲ್ಲೇ ಮಾಡೋದು. ಹಾಗಾಗಿ ನಮ್ಮದು ಟೇಸ್ಟ್ ಮುಂಚಿಂದ ಸಹ ಅದೇ ಉಳಿತಾ ಬಂದದ್ದು ಕಾರಣ. ಈಗ ಮಾರ್ಕೆಟಲ್ಲಿ ಎಂತ ಹೇಳಿದರೆ ನಿಮಗೆ ಇವತ್ತು ಸಿಕ್ಕಿದ್ದ ಪ್ರಾಡಕ್ಟ್ ನಾಳೆ ಸಿಗೋದಿಲ್ಲ. ಹಾಗಾಗಿ ನಾವು ಮನೆಯಲ್ಲಿ ಯೂಸ್ ಮಾಡ್ತಿರೋದ್ರಿಂದ ಹಾಗೆ ನಿಮ್ಮ ಪಿಜ್ಜಾ ದೋಸೆ ಎಲ್ಲ ನಮಗೆ ಮುಂಚಿನ ಹೇಗೆ ಟೇಸ್ಟ್ ಉಂಟು ಹಾಗೆ ಉಂಟು. ಓಪನ್ ಪೌಡರ್ ಅಂತ ಉಂಟು ನಮ್ಮದೊಂದು ಗನ್ ಪೌಡರ್ ದೋಸೆ ನಾವೇ ಮಾಡೋದು. ನಿಮಗೆ ದೋಸೆ ಮೇಲೆ ಒಂದು ಓಪನ್ ಪೊಡಿ ದೋಸೆ ಅಂತ ಉಂಟು, ಆ ಪೊಡಿ ದೋಸೆ ಮೇಲೆ ಹಾಕಿ ಕೊಡ್ತೀವಿ. ಅದು ಫುಲ್ ಟ್ರೆಂಡಿಂಗ್ ದೋಸೆ. ಅದು ಮನೆಯಲ್ಲಿ ಮಾಡಿದ ಹಾಗೆ ಏನು ಕಲಬೆರಕೆ ಇಲ್ಲ, ಎಲ್ಲೆಲ್ಲಿ ತಂದು ನೀವು ಹಾಕಲ್ಲ. ಮನೆಯಲ್ಲಿ ಏನು ಫುಡ್ ಕೊಡ್ತಾರೆ ಹಾಗೆ ಮನೆಯಲ್ಲಿ ತಿಂದದ್ದು ಒಂದು ನಮಗೆ ರುಚಿ ಸಿಗ್ತದೆ. ಓಕೆ ಸರ್, ಈ ಒಂದು ದೋಸೆಗೆ ಎಷ್ಟರಿಂದ ಅಮೌಂಟ್ ಸ್ಟಾರ್ಟ್ ಆಗ್ತದೆ? ಈ ಒಂದು ದೋಸೆಗೆ 30 ರೂಪೀಸಿಂದ 150 ತನಕ ದೋಸೆ ಉಂಟು. 30 ರುಪೀಸ್. 30 ರುಪೀಸ್ಗೆ ಯಾವ ದೋಸೆ ಸಿಗುತ್ತೆ ಸರ್? 30 ರುಪೀಸ್ ನಿಮಗೆ ಸೆಟ್ ದೋಸೆ ಸಿಗ್ತದೆ. ಸಾದಾ ದೋಸೆ ಸಿಗ್ತದೆ 150. ಲಾಸ್ಟ್ ರೇಟ್ 150. ಅದು ಪನ್ನೀರ್ ಪಿಜ್ಜಾ ದೋಸೆ ಅಂತ. ಪನ್ನೀರ್ ಪಿಜ್ಜಾ ದೋಸೆ 150ಗೆ. ಅಲ್ಲಿಂದ ಮತ್ತೆ ಆ ಮಿಡ್ಲ್ ರೇಂಜಲ್ಲಿ ಎಲ್ಲ ಬರ್ತದೆ. ಮ್ಯಾಕ್ಸಿಮಮ್ ರೇಂಜಸ್ 50 to 60 ನಮಗೆ ಮ್ಯಾಕ್ಸಿಮಮ್ ನಾರ್ಮಲ್ ದೋಸೆ ಎಲ್ಲ ಸಿಗ್ತದೆ. ಈ ಬಟರ್ ದೋಸೆ, ಬಟರ್ ಮಸಾಲ, ಮೈಸೂರು ಮಸಾಲ ಅದೆಲ್ಲ 50 ರೇಂಜ್. ಈ ಪೊಡಿ ದೋಸೆ, ಆನಿಯನ್ ಉತ್ತಪ್ಪ 60 ರೇಂಜ್. ಇದು ನಾರ್ಮಲ್ ರೇಂಜಲ್ಲೇ ಇದೆ. ಕೆಲವು ಈಗ ಸ್ಪೆಷಲ್ ದೋಸಾಸ್ ಎಲ್ಲ ನಿಮಗೆ 70 to 150 ಒಳಗಿದೆ. ಇದೀಗ ನಿಮಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ನಮ್ಮದು ಮಾರ್ನಿಂಗ್ 7:30ಗೆ ಓಪನ್ ಆಗುತ್ತೆ. 7:30 ಇಂದ ನೈಟ್ 7:30 ಇಂದ 12:30 ತನಕ ಮಧ್ಯಾಹ್ನ ಕ್ಲೋಸ್ ಆಗ್ತದೆ. ಲಂಚ್ ಬ್ರೇಕ್ ಹಾಗೆ 1 ಅವರ್ ಬಂದು ಮತ್ತೆ ಪುನಃ 3 o'clock to 8:30 ಓಪನ್. ಓಕೆ, ಈ ಕೆಲವು ಹೋಟ್ಲಲ್ಲಿ ಮಧ್ಯಾಹ್ನ ಮೇಲೆ ದೋಸೆ ಐಟಮ್ ಮಾಡ್ತಾರೆ. ಬೆಳಿಗ್ಗಿಂದ ಈಗ ಇಡ್ಲಿ ವಡೆ ಸಮಥಿಂಗ್ ಏನಾದ್ರೆಲ್ಲ ಮಾಡ್ತಾರೆ. ಮಧ್ಯಾಹ್ನ ಮೇಲೆ ಒಂದು 3 ಗಂಟೆ ಅಂತೆಲ್ಲ ದೋಸೆ ಐಟಮ್ ಏನಾಯ್ತು ದೋಸೆ ಐಟಮ್ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ತಮ್ಮದು ಹೇಗೆ ಸರ್? ನಮ್ಮದು ಬೆಳಗ್ಗೆ 7:30ಇಂದನೇ ದೋಸೆ ಐಟಮ್ ಸ್ಟಾರ್ಟ್. ಎಲ್ಲ ದೋಸೆ ನಮ್ಮದು ಯಾವ್ದು ಮೆನು ಅಲ್ಲಿ ಉಂಟು ಎಲ್ಲ ವೆರೈಟಿ ದೋಸೆ ಎಲ್ಲ ಕೊಡ್ತೇವೆ. ಎಲ್ಲ ವೆರೈಟಿಗೆ ಬೆಣ್ಣೆ ದೋಸೆ ತಿನ್ನಲಿಕ್ಕೆ ಬರುವವರಿದ್ದಾರೆ ಇಲ್ಲಿಗೆ. ಹೌದು, ಆಗ ಒಬ್ಬರ ಹತ್ರ ಮಾತಾಡಿದೆ, ಅವರಿಗೆ ಬೆಣ್ಣೆ ದೋಸೆ ಅಂದ್ರೆ ಇಷ್ಟ ಅಂತೆ. ಅವರ ಮಗ ಹೇಳಿದ್ದಂತೆ, ಅಪ್ಪ ಇಲ್ಲಿ ದೋಸೆ ಹಟ್ ಅಂತ ಇದೆ ಅಲ್ಲಿಗೆ ಹೋಗುವ ಅಂತ. ಮಗ ತಂದೆಯನ್ನು ಕರ್ಕೊಂಡು ಬಂದದ್ದು. ಅಂದರೆ ಎಂತ ಹೇಳಿದ್ರೆ ಈಗ 50 ರೇಂಜ್ ಅವರೆಲ್ಲ ಮ್ಯಾಕ್ಸಿಮಮ್ ಲೈಕ್ ಮಾಡೋದು ಬಟರ್ ದೋಸೆ, ಬಟರ್ ಮಸಾಲ ಅಲ್ಲ. ಆಫ್ಟರ್ 50 ರೇಂಜ್ ಎಲ್ಲರಿಗೂ ಬಟರ್ ಮಸಾಲ, ಬಟರ್ ದೋಸೆ ತುಂಬ ಇಷ್ಟ. ಯಂಗೇಜ್ ಅವರು ನಿಮಗೆ ಚೀಸ್ ದೋಸೆ, ಅದು ದೋಸೆ ಎಲ್ಲ ಟ್ರೈ ಮಾಡ್ತಾರೆ. ತುಂಬ ಅವ್ರ ವೆರೈಟೀಸ್ ಲೈಕ್ ಮಾಡ್ತಾರೆ. ಪಿಜ್ಜಾ ಎಂತ ಹೇಳಿದರೆ ಬೇಸ್ ಮೈದಾ ನಿಮಗೆ ಅರಗುದಿಲ್ಲ, ಹೊಟ್ಟೆಯಲ್ಲಿ ಆಗೋದಿಲ್ಲ. ಇದು ನಿಮಗೆ ಹಾಗೆ ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ತಿನ್ಬಹುದು, ಆರೋಗ್ಯಕ್ಕೆ ಏನು ಹಾನಿಕಾರ. ಮತ್ತು ನಮ್ಮದು ಬ್ಯಾಟರ್ ಸಹ ಡಿಫ್ರೆಂಟ್ ಆಗಿ ಮಾಡೋದು. ನಿಮಗೆ ನಾರ್ಮಲ್ ಎಲ್ಲ ಹೊಸ ದೋಸೆದಾಗಿ ಬ್ಯಾಟರ್ ನಾವು ಅದನ್ನು ಮನೆಯಲ್ಲಿ ಕೆಲವೆಲ್ಲ ಪ್ರೊಸೆಸ್ ಉಂಟು. ನಾನು ಹಾಕಿ ನೆನೆ ಹಾಕಿ ಎಲ್ಲ ಮಾಡಿ ಹಾಗೆ ಮಾಡಿ ನಾವು ನೀರಿಟ್ಟನ್ನು ಯೂಸ್ ಮಾಡೋದು. ಗಟ್ಟಿ ಹಿಟ್ಟನ್ನು ನಿಮಗೆ ಬೇರೆ ಹೋಟೆಲೆಲ್ಲ ಗಟ್ಟಿ ಹಿಟ್ಟು ಯೂಸ್ ಮಾಡೋದು. ಅದು ನಿಮಗೆ ನೀರಿನ ಅಂಶ ಜಾಸ್ತಿ ಇರುತ್ತೆ. ಹಾಗೆ ನೀವು ಇಷ್ಟು ದೋಸೆ ತಿನ್ನಿ, ನಿಮಗೆ ನೀರಿನ ಅಂಶ ಕೇಳುವುದಿಲ್ಲ. ಈ ಒಂದು ಈಗ ಹೋಟ್ಲು ಮಾಡಿ ಈಗ ಕೆಲವರು ಹೋಟ್ಲು ಮಾಡ್ತಾರೆ, ಸಾಕಾಗ್ತದೆ ಇದು ಬೇಡ ಮಾರ, ಏನೇನು ಪ್ರೈಸ್ ಏನಿಲ್ಲ, ಲಾಸ್ ಆಗಿರುತ್ತೆ. ಆ ಒಂದು ಸಂದರ್ಭ ನಿಮ್ಮ ಇದರಲ್ಲಿ ಏನಾದರೂ ಬಂದಿದೆ? ಅಂದರೆ ನಾನು ಫಸ್ಟಿಂದನೇ ಸ್ವಲ್ಪ ಮುಂದಾಲೋಚನೆ ಜಾಸ್ತಿ. ಹಾಗಾಗಿ ನಾವು ಹೀಗೆ ಮಾಡಿ ಒಂದು ಹೆಜ್ಜೆ ಇಡುವುದಾದ್ರೆ ನೀವೊಂದು ಥಿಂಕ್ ಮಾಡ್ತೀರಾ, ಹೀಗೆ ಮಾಡಿದ್ರೆ ಮಾತ್ರ ನಾನು ಇದನ್ನು ಮಾಡ್ಬೋದು ಎಂಬ ಒಂದು ನಿರ್ಧಾರ ಇದೆ ನಿಮ್ಮ ಹತ್ರ. ಅಂದರೆ ವಿಷಯ ಅಂತ ಹೇಳಿದರೆ ಈಗ ನಾವು ತುಂಬ ಐಟಮ್ ಮಾಡಿದರೆ ನಮಗೆ ಲಾಸ್ ಆಗುವ ಚಾನ್ಸಸ್ ಜಾಸ್ತಿ. ಈಗ ನಾವು ಅಂದರೆ 4-5 ವೆರೈಟಿ ಇಟ್ಕೊಂಡ್ರೆ 2 ವೆರೈಟಿ ಉಳಿದ್ರೆ
ನಮಗೆ ಅದರಲ್ಲಿ ಬಂದ ಲಾಭ ಅದರಲ್ಲಿ ಹೋಗ್ತದೆ. ಅದರಲ್ಲಿ ಹೋಗ್ತದೆ ಖಂಡಿತ. ಹಾಗಾಗಿ ನಾನು ಪ್ಲಾನ್ ಮಾಡಿ ದೋಸೆಯನ್ನೇ ಹಿಡ್ಕೊಂಡು ನನಗೆ ಸ್ಟಾರ್ಟಿಂಗ್ ಒಂದು 6-7 ತಿಂಗಳು 1 ವರ್ಷ ತುಂಬ ಕಷ್ಟ ಆಗಿತ್ತು ನಮಗೆ ಸಹ. ನಾವು ಕೈಯಲ್ಲಿ ಹಾಕಿ ನಡೆಸಿದ್ದೇವೆ ಜನಗಳಿಗೆ ಗೊತ್ತಾಗೋ ತನಕ. ಆಮೇಲೆ ಎಲ್ಲರಿಗೆ ದೋಸೆ ಅವರ ಬಾಯಿಂದ ಅವರ ಬಾಯಿಗೆ ಹೋಗಿ ಎಲ್ಲ ನನಗೆ ಪ್ರಚಾರ. ಇಲ್ಲಿ ದೋಸೆ ಹಾಕುಂಟು, ದೋಸೆ ತುಂಬ ಸೂಪರ್ ಆಗ್ತಿದೆ ಅಂತ. ನನಗೆ ಓಕೆ, ನಮಗೆ ಆಗ ಗೂಗಲ್ ರಿವ್ಯೂ ಅದೆಲ್ಲ ಏನು ಗೊತ್ತಿರಲಿಲ್ಲ. ಮೈಸೂರಿಂದ ಒಂದು IT ಕಂಪನಿಯವರು ಕೃಷ್ಣ ಮಠಕ್ಕೆ ಬಂದವರು, ಹೀಗೆ ಬಂದವರು, ಅವ್ರು ದೋಸೆ ತಿಂದು ತುಂಬ ಚೆನ್ನಾಗಿದೆ ಅಂತ. ಸಾಫ್ಟ್ವೇರ್ ಕಂಪನಿಯವರು ಅವರೇ ಗೂಗಲಲ್ಲಿ ರಿವ್ಯೂ ಹಾಕಿ ಎಲ್ಲ ಮಾಡಿ ನಮಗೆ ಸಾಫ್ಟ್ವೇರ್ ಎಲ್ಲ ಕ್ರಿಯೇಟ್ ಮಾಡಿ ನನಗೆ ತುಂಬ ಹೆಲ್ಪ್ ಮಾಡಿದ್ರು ಅವರು. ಹಾಗೆಲ್ಲ ಮಾಡಿ ಈಗ ಕೃಷ್ಣ ಮಠಕ್ಕೆ ಬಂದವರು ಇಲ್ಲಿ ಒಮ್ಮೆ ಬಂದೇ ಹೋಗ್ತಾರೆ, ಯಾಕಂದ್ರೆ ಎಷ್ಟು ಸ್ವಲ್ಪವೇ ದೂರ ಇಲ್ಲಲ್ಲ, ಇಲ್ಲಿ ಟರ್ನ್ ಆದರೆ ಇಲ್ಲೇ ಹೋಗ್ತದೆ. ಓಕೆ ಸರ್, ಸರಿ, ದೋಸೆ ಐಟಮ್ ಆಯಿತು. ಮತ್ತೆ ಬೇರೆಲ್ಲ ಏನು ತಿಂಡಿ ಮಾಡ್ತೀರಾ? ಇಡ್ಲಿ, ವಡೆ, ಬನ್ಸ್, ಸಮಥಿಂಗ್ ಎಲ್ಲ? ಬೆಳಗ್ಗೆ ಹೊತ್ತು ಇಡ್ಲಿ ವಡ ದೋಸೆ ಇರ್ತದೆ. ಇಡ್ಲಿ ವಡದಲ್ಲಿ ಸಹ ನಮ್ದು ಕೆಲವು ವೆರೈಟೀಸ್ ಇದೆ. ಪುಡಿ ಇಡ್ಲಿ ಅಂತ ಮಾಡೋದು. ಪುಡಿ ಇಡ್ಲಿ? ಪುಡಿ ಇಡ್ಲಿ ಅಂದರೆ ಇಡ್ಲಿಯನ್ನೇ ಪುಡಿ ಮಾಡೋದು? ಅಲ್ಲ, ಇಡ್ಲಿಯಲ್ಲಿ ಮೇಲೆ ನಿಮಗೆ ನಮ್ದು ಗನ್ ಪೌಡರ್ ಹಾಕಿ ಬಟರ್ ಹಾಕಿ ಕೊಡ್ತಾರೆ. ಇಡ್ಲಿ ನಾರ್ಮಲ್ ಇಡ್ಲಿ? ನಾರ್ಮಲ್ ಇಡ್ಲಿ ಮೇಲೆ ನಿಮಗೆ ಗನ್ ಪೌಡರ್ ಹಾಕಿ ಬಟರ್ ಹಾಕಿ ಕೊಡ್ತಾರೆ. ಓಕೆ ಓಕೆ ಓಕೆ, ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಅದೆಲ್ಲ ಬ್ಯಾಂಗ್ಳೂರ್ ಸ್ಟೈಲ್. ಬ್ಯಾಂಗ್ಳೂರ್ ಸ್ಟೈಲ್ ಈಗ ಅದೆಲ್ಲ ಒಂದು ಟ್ರೆಂಡ್ ಈಗ. ಪುಡಿ ಇಡ್ಲಿ ಈಗ ಬ್ಯಾಂಗ್ಳೂರಲ್ಲಿ ಭಾಳ ಟ್ರೆಂಡ್ ಈಗ. ಓಕೆ, ಹಾಗೆ ನಾವು ಸಹ ಒಂದು ಇಂಟ್ರೊಡ್ಯೂಸ್ ಮಾಡಿ. ಖಂಡಿತ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ರಾಮದಾಸ್ ತಂತ್ರಿ. ನಾವು ರಾಮದಾಸ್ ತಂತ್ರಿ, ಬೈಲೂರಿನವರು. ರಾಮದಾಸ್ ಬೈಲೂರು. ಓಕೆ ಸರ್, ಈ ಹೋಟ್ಲಿಗೆ ನೀವು ದೋಸೆ ತಿನ್ನಲಿಕ್ಕೆ ಬರ್ತೀರಾ ಅಲ್ಲ ಬೇರೆ ಏನಾದ್ರು ತಿನ್ನಲಿಕ್ಕೆ ಬರ್ತೀರಾ? ಇಲ್ಲಿ ದೋಸೆ ಮಾತ್ರ ತಿನ್ಲಿಕ್ಕೆ. ದೋಸೆ ಮಾತ್ರ ತಿನ್ನಲಿಕ್ಕೆ? ಬೆಣ್ಣೆ ದೋಸೆ. ಬೆಣ್ಣೆ ದೋಸೆ, ಓಕೆ. ನಿಮ್ಮದು ಇಲ್ಲಿಗೆ ಬರೋದು ನೀವು ಬೆಣ್ಣೆ ದೋಸೆ ತಿನ್ನಲಿಕ್ಕೆ ಮಾತ್ರ, ಬೇರೆ ಯಾವುದು ತಿನ್ನೋದಿಲ್ಲ. ನಾನು ಕೇಳಿದೆ, ಇಲ್ಲಿ ಒಂದು 35-40 ವೆರೈಟಿ ದೋಸೆ ಮಾಡ್ತಾರೆ. ಹೌದು. ಅದು ಕೂಡ ನೀವು ಒಂದು ದಿವಸಕ್ಕೆ ಒಂದೊಂದು 45 ದೋಸೆ ಇರ್ಬೋದು ಒಂದು ಅಂದಾಜು ಲೆಕ್ಕದಲ್ಲಿ. ಒಂದು ದಿನ ಬೆಣ್ಣೆ ದೋಸೆ, ಒಂದು ಮಸಾಲೆ ದೋಸೆ, ಸೆಟ್ ದೋಸೆ, ಏನಾದರೂ ಇನ್ನೊಂದು ದೋಸೆ ಎಲ್ಲ ಯಾಕೆ ಟ್ರೈ ಮಾಡಲಿಲ್ಲ ಸರ್? ನಾವು ಇಲ್ಲಿ ಬಂದು ನನ್ನ ಮಕ್ಕಳ ಜೊತೆ ಯಾವತ್ತು ನಾನು ಡಿಫ್ರೆಂಟ್ ದೋಸೆ ತಿನ್ನಿ. ಡಿಫ್ರೆಂಟ್ ಒಂದು ವಾರಕ್ಕೊಮ್ಮೆ ಅಲ್ಲಿ ಬಂದರೆ, ಒಂದು 15 ದಿವಸಕ್ಕೊಮ್ಮೆ ಬಂದರೆ ಡಿಫ್ರೆಂಟ್ ದೋಸೆ ತಿನ್ನು. 4 ಜನ ಬಂದರೆ 4 ಡಿಫ್ರೆಂಟ್ ದೋಸೆ ತಗೋ. 4 ಪ್ಲೇಟಲ್ಲಿ ಇರ್ತಾರೆ. ಹಾಗಾದ್ರೆ ಒಬ್ಬೊಬ್ಬರ ಪ್ಲೇಟಿಗೆ ಒಂದೊಂದು ಟೇಸ್ಟ್ ಮಾಡ್ಕೊಂಡು ತಿಂತೇವೆ. ಸಮ್ಮಿಶ್ರ ಸರ್ಕಾರ ಇದ್ದಾಗೆ. ಮತ್ತೆ ನೆಕ್ಸ್ಟ್ ಒಂದು 10 ದಿವಸದ ನಂತರ ಬಂದರೆ ಮತ್ತೊಂದು ಅದು ತಿನ್ನೋದಲ್ಲ, ಮತ್ತೆ ಬೇರೆನೇ ತಿನ್ನೋದು. ಬೇರೆ. ಹಾಗೆ ನಾನು ಇಲ್ಲಿ ತಿಂದು ಒಂದು 2-3 ತಿಂಗಳಿಂದ ನಾನು ಬರ್ತಲೇ ಇದ್ದೇನೆ ಈಗ. ಅಲ್ಲ, ಕಂಟಿನ್ಯೂಸ್. ಸರಿ. ನಮಗೆ ಫ್ಯಾಮಿಲಿ ಮತ್ತೆ ಮಕ್ಕಳು ಹೌದು, ಒಟ್ಟಿಗೆ ಬರೋದು? ನಾವು ಸಿಂಗಲ್. ಜನ ಮಕ್ಕಳು? 2 ಮಕ್ಕಳು. ಒಂದು ಮಗಳು ಶಿವಮೊಗ್ಗದಿಂದ ದೊಡ್ಡವಳು, ಇವಳು ಚಿಕ್ಕವಳು. ಮತ್ತು ನಡು ಒಬ್ಬ ಹುಡುಗ. ಲೈಟ್ಸ್ ಎಲ್ಲ ಓಪನ್ ಏರಿಯಾ. ಚಿಕ್ಕದಾಗಿ ಒಂದು ಸಂತೃಪ್ತಿ ಇದೆ ನನಗೆ ಇಲ್ಲಿ. ರೇಟ್ ಹೈಯೆಸ್ಟ್ ಇಲ್ಲ, ಮೀಡಿಯಂ ರೇಟು, ಒಳ್ಳೆ ತೃಪ್ತಿಯಾದ ಒಂದು ಇಲ್ಲಿ ಬಂದು ತಿಂದರೆ. ಹೌದು, ಒಂದು ಫ್ಯಾಮಿಲಿ ಥರನೇ ತೋರ್ತದೆ. ಇಲ್ಲಿ ಈಗ ಬೇರೆ ಕಡೆ ಹೋದ್ರೆ ಸ್ವಲ್ಪ ಕಿರಿಕಿರಿ ಇಲ್ಲಿ ಅವರೆಲ್ಲ ಮತ್ತೆ ಹೇಳ್ತಾರೆ 10 ನಿಮಿಷ ಇಲ್ಲ, 10 ನಿಮಿಷದಿಂದಲ್ಲ 15 ನಿಮಿಷ ನಿಲ್ವಾ ಎಲ್ಲ ಆಗಲಿ ಅಂತ ಒಂದು ಸಮಾಧಾನ ಇಲ್ಲಿ ಉಂಟು. ಸಮಾಧಾನ ಖುಷಿ ಆಗ್ತದೆ. ಯಾಕಂದ್ರೆ ಉಡುಪಿ ನಮ್ದು ಶ್ರೀಕೃಷ್ಣನ ನಾಡು ಅಂತ ಹೇಳ್ತಾರೆ. ಹೌದಾ? ಶ್ರೀಕೃಷ್ಣನ ದೇವಸ್ಥಾನ ಅದರ ಪಕ್ಕದಲ್ಲೇ ಇದೆ. ಈಗ ಎಲ್ಲೆಲ್ಲಿ ಇರ್ತಾರೆ ಕೆಲವರು, ಹೊರ ರಾಜ್ಯದಿಂದ ಹೊರ ದೇಶದಿಂದ ನಮ್ಮ ಉಡುಪಿಗೆ ಬರ್ತಾರೆ. ಆದ್ರೂ ಕೂಡ ಈ ಒಂದು ದೋಸೆ ಐಟಮ್ ತಿನ್ನಲಿಕ್ಕೆ ಒಮ್ಮೆ ಎಲ್ಲರೂ ಬರಲೇಬೇಕು. ಮತ್ತೆ ಇದು ಮನೆ ಟೇಸ್ಟ್ ಏನು ಒಂದು ಹೊಸ ರೀತಿಯ ಮನೆ ಟೇಸ್ಟ್ ಅಲ್ಲ. ನಾವು ಮನೆಯಲ್ಲಿ ಹೇಗೆ ಮಾಡ್ತೀರಾ ಅದೇ ರೀತಿ ಇಲ್ಲಿ ಒಂದು ಒಳ್ಳೆ ಟೇಸ್ಟ್. ವೀಕ್ಷಕರೇ ನೋಡಿದ್ರಲ್ಲ, ಇವರು ಸೂಪರ್ ಆಗಿ ಹೇಳಿದರು. ಯಾಕಂದರೆ ಹೇಳಿದ್ರೆ ಉಡುಪಿಯಲ್ಲಿ ಈ ಒಂದು ಹೋಟೆಲಲ್ಲಿ 30-40 ದೋಸೆ ಸಿಗುವುದು ಇಲ್ಲಿ ಅಂತ. ಆದರೂ ಕೂಡ ಇವರು ಮೊದಲು ಹೇಳಿದ್ರು ನನ್ನ ಹತ್ರ ತುಳುವಲ್ಲಿ ಮಾತಾಡುವ ಅಂತ. ಹಾಗಾದ್ರೆ ನಾವು ಮಾತಾಡಿದ್ವಿ ಕನ್ನಡದಲ್ಲಿ ಅಲ್ಲ. ಓಕೆ, ಇತ್ತೊಂಜಿ ಬೇಲೆ ಅಲ್ಪಗ ಅದೇ ಬಣ್ಣ ಕನ್ನಡ ಪಾತಿರಿ ಆಂಡ ತುಳು ತಗೊಳ್ಳುಪ್ಪು ಕೆಲವರು ತುಳು ರಡ್ಡು ಪಾತ್ರೆ ಬನ್ನಿ ಒಂದು ಎಡ್ಡೆ ವೆಯ್ಟ್ ಅದು ತೆಂಕ ಒಂಜಿ 4 ತಿಂಗಳು ತುಂಬ ಎನ್ನ ಮಗೆ ಬಂಡ ದೋಸೆ ಹಟ್ಟು ಒಂಜಿ ಉಂಡಪ್ಪ ಅಡೆಕು ಏನು ಮಗೆ ಬನ್ನಿ ಮಗೆ ಬನ್ನಿ ಹಟ್ಟು ಪಂಟದಾದ ಪಂಟೆ ಹಟ್ಟು ಪಂಟ ಕಾಲೆ ದೋಸೆದ ಮಾತ್ರ ಇಲ್ಲ. ಬೇತಿಜ್ಜಿ ದೋಸೆ ಮಾತ್ರ ವೆರೈಟೀಸ್ ಹಟ್ಟು ಐಕೊಂಡು ಕೂದಾರ ಬನ್ನಿ ಬೊಕ ಹೆಂಗ ತೂಗ ಅಂಚೆ ಅಂಕಲು ಬತ್ತು ಮುಲ್ಪ ಫ್ಯಾನ್ ಹತ್ತು ಮುಲ್ಪ ತಿನ್ನೊಂದಿಲ್ಲ ಅಂಚೆ ಭಾರಿ ಇಷ್ಟ. ಹಟ್ಟು ಬಂಡ ಇಲ್ಲ ಅವು ದೋಸೆ ಮಾತ್ರ ತಿನ್ನ ಈ ಬೊಕ ದಾಲ ಬಚ್ಚಿ ಬೊಕ ಅವು ದೋಸೆ ಓರಣ್ಣನಿಗೂ ವೆರೈಟಿ ದೋಸೆ ಉಂಡು ಅಂಚೆ ಲೆಸ ಬತ್ತೆ ಮಗನ ಅನ್ನು ತಿಂದು ಬರಬೋದಿನ ಬೊಕ 2 ಸತಿ ಫ್ಯಾಮಿಲಿ ಅಂಚೆ ಲೆಸ ಬತ್ತೆ ಹೆಂಗ್ ಪಕ್ಕ ಪರ್ಮನೆಂಟ್ ನನ್ನ ಯಾಪ್ ಹೋಗ್ಲಿಕ್ಕೆ ಬರ್ತಾರೆ ಎಲ್ಲ ಫ್ರೆಂಡ್ಸ್ ಪೂರ ಬಂದು ಮೆಕ್ಕೆಪಲ್ಲಿನಲ್ಲಿ ಪೂರ ಹೋಗ್ತಾರೆ.
ಫ್ಯಾಮಿಲಿ ಪೂರ ಎಡೆ ಬರ್ತದೆ ಇನ್ನೊಂದು ಗೋಪೆ ಇನ್ನೊಂದು ಗೋಪೆ ಎಂಗ್ಲಿ ಬಾತೂರು ಎಂಗ್ಲಿ ಎಲ್ಲ ತಗಲಿ ಬಂದ್ಕೊನಿ ಓಕೆ ಫ್ರೆಂಡ್ಸ್ ತಗಲಿ ಬಂದ್ಕೊನಿ. ಸರಿ ಸರಿ. ಇವ್ರನ್ನ ಮಿಸ್ಸಸ್ನ ಬುಧರು ವಿಶಾಲಕ್ಷಿ ತಂತ್ರಿ, ವಿಶಾಲಾಕ್ಷಿ, ಬಾಲೆ ಬಾಲೆ ಬೃಂದ ತಂತ್ರಿ, ಮಗೆ ಬಾಲಾಜಿ ತಂತ್ರಿ. ಓಕೆ ಸರಿ. ವೀಕ್ಷಕರೇ ತುಯಿರತ ಬಾರಿ ಪೊರ್ಲುದ ಉಗರ್ತದ ಒಂಜಿ ಪಾತ್ರೆ ಪಂದೆ ಪನೊಂದು ದಯಪಂಡ ಮಗೆ ಮಗಳ ಗುಡೇರಿ ಕುಲೆ ಫ್ಯಾಮಿಲಿ ಆಗಿ ಇಡೀ ಬರ್ಪೇರಿಗೆ ಅವಳ ಮಗೆ ಪನ್ನಿಗೆ 10 ದೋಸದ ಒಂಜಿ ಹೋಟೆಲ್ ಉಂಟು ಪಾಪ ನಮ್ಮಡಿ ಹೋಯಿ ಅವ್ರು ತಿನ್ಕ ಬಂದು ಆ ಈನ ಎನ್ನು ದಿನ ಅಂಚೆನೆ ಮೂಲಂಜಿ ದೋಸೆ ಬತ್ತೆ ಹೋಗು ಪ್ರತಿ ವಾರಲ ಪ್ರತಿ ದಿನಲ ಪಂದೆ ಪರವಾಗಿ ಇಡೀ ಬರ್ತದೆ ತಿಂದು ಖಂಡಿತವಾಗಿ ಹೋಗ್ಬೋದು. ವೀಕ್ಷಕರೇ ನಿಖಿಲ್ ಕಡಮಲ್ಪರ ಬಲ್ಲಿ ಖಂಡಿತವಾದ್ಲ ಈ ಒಂಜಿ ದೋಸೆ ಪಾಯಿಂಟ್ ಇತ್ತು ಬರೋಡು ಬತ್ತದ ಅಲ್ದ ಟೇಸ್ಟ್ ತಿಂದು ಮಾತೆರೆಲ್ಲ ನಿಖಿಲ್ ಪರೋಡು ಕೂಡ ಇಡೀ ಬಲ್ಲಿ ವ್ಯಾಪಾರ ಪರ ದಿಪ್ಲೆ ಪರ. ಓಕೆ ಇಷ್ಟೆಲ್ಲ ದೋಸೆ ಹೇಳಿದ್ದೀರ, ಇಷ್ಟೆಲ್ಲ ಹೇಳುವಾಗ ನಾನೊಂದು ದೋಸೆ ತಿನ್ನಲೇಬೇಕು, ನಿಮ್ಮ ಹೋಟೆಲಿನ ದೋಸೆ ತಿಂದು ನಾನು ಕೂಡ ಟೇಸ್ಟ್ ಹೇಳಲೇಬೇಕು. ಸರ್ ಹಾಗಾದರೆ ನೀವು ನಮಗೆ ಯಾವ ದೋಸೆ ಅಂತ ತಿನ್ನಿಸ್ತೀರಿ? ಈಗ ತುಂಬ ವೆರೈಟೀಸ್ ಆಫ್ ದೋಸೆ ಇದೆ, ಯಾಕಂದರೆ ಅಷ್ಟು ದೋಸೆ ತಿನ್ನುವ ಸಾಮರ್ಥ್ಯ ನನ್ನಲ್ಲಿ ಇಲ್ಲ. ನಾವು ನಮ್ಮದೊಂದು ಫೇಮಸ್ ದೋಸೆ ಇದೆ, ಪುಡಿ ದೋಸೆ ಅಂತ. ಪುಡಿ ದೋಸೆ, ಪುಡಿ ದೋಸೆ, ನಿಮಗೆ ಫುಲ್ ಗನ್ ಪೌಡರ್ ಬರ್ತದೆ ಮೇಲೆ ಬಟರ್ ಹಾಕಿ ರೋಸ್ಟ್ ಮಾಡಿ ಕೊಡ್ತಾರೆ. ಹೌದಾ? ಸರಿ, ಅದನ್ನೊಂದು ನಿಮಗೆ ನಾನು ಆರ್ಡರ್ ಮಾಡ್ತೀನಿ. ಖಂಡಿತ. ವೀಕ್ಷಕರೇ ಯಾಕೆ ತಡ ನೋಡುವ, ಈಗ ಇವರು ನಮಗೆ ಪುಡಿ ದೋಸೆ ತಿನ್ನಿಸ್ತಾರಂತೆ. ನಾನು ಕೂಡ ಈಗ ತಿಂತೀನಿ, ಹೇಗೆ ಇದೆ ಅಂತ ನಿಮ್ಗೆ ಖಂಡಿತವಾಗ್ಲಿ ಹೇಳ್ತೀನಿ. ಯಾಕಂದರೆ ನೀವು ಕೂಡ ಬಂದು ಇಲ್ಲಿಗೆ ಆ ಪುಡಿ ದೋಸೆ ತಿನ್ನಲೇಬೇಕು. ಯಾಕೆ ತಡ ಬರಲಿ, ಒಂದು ಪುಡಿ ದೋಸೆ. ಎಸ್, ವೀಕ್ಷಕರೇ ನೋಡಿ, ಪುಡಿ ದೋಸೆ ರೆಡಿ ಬಂದು ನಿಂತಿದೆ. ಈಗ ನಮ್ಮದು ಒಂದೇ ವಿಷಯ ಏನಂತ ಹೇಳಿದರೆ ತಿನ್ನೋದು. ಕರೆಕ್ಟಾ? ಓಕೆ. ಎಸ್, ಇಡೀ ದೋಸೆ ಇದೆ. ನಾನು ಈಗೆಲ್ಲ ಪುಡಿ ಮಾಡಿ ತಿನ್ನೋದಲ್ಲ, ಇದು ದೋಸೆ ಹೆಸರೇ ಪುಡಿ ದೋಸೆ. ಇದು ಬಾಜಿಯಾ? ಬಾಜಿ ಸಖತ್ತಾಗಿದೆ. ವೀಕ್ಷಕರೇ ಖಂಡಿತವಾಗ್ಲೂ ನೀವು ಒಮ್ಮೆ ಇಲ್ಲಿಗೆ ಬರಲೇಬೇಕು. ಬಂದು ಈ ಬೇರೆ ಯಾವ ದೋಸೆ ಆದರೂ ತಿನ್ನಿ, ಈ ಪುಡಿ ದೋಸೆ ಟೇಸ್ಟ್ ಮಾಡಲೇಬೇಕು. ಓಕೆ ಸರ್, ಮಾತುಕತೆ ಮುಂದುವರಿಯುವ. ಸಖತ್ತಾಗಿದೆ. ಪುಡಿ ದೋಸೆ, ಸಾಂಬಾರಾಗಲಿ, ಇದು ಎಂತ ಬಾಜಿ ಮತ್ತು ಚಟ್ನಿ ಸಖತ್ತಾಗಿದೆ. ಓಕೆ, ಇನ್ನೊಂದು ನಿಮ್ಮದು ಬ್ರ್ಯಾಂಚ್ ಬೇರೆ ಎಲ್ಲಿದೆ? ನಮ್ಮದೀಗ 2 ಬ್ರಾಂಚ್ ಇದೆ, ಒಂದು ಇದು ಮತ್ತು ಒಂದು ಸೀವಾಕಲ್ಲಿ. ಸೀವಾಕ್ ಮಲ್ಪೆ? ಮಲ್ಪೆ. ಓ, ಮಲ್ಪೆ ಸೀವಾಕ್ನ ಒಳಗಡೆ ನಮ್ಮದೊಂದು ಫುಡ್ ಟ್ರಕ್ ಇದೆ. ಓ, ಅಲ್ಲಿಯಾ? ಓ, ಹೆಸರು ಸೇಮ್ ದೋಸೆ ಹಾಟ್ ಅಂತ ಹೇಳಿ. ದೋಸೆ ಹಾಟ್. ವೀಕ್ಷಕರೇ ನೋಡಿ, ಉಡುಪಿಯಲ್ಲಿ ಶ್ರೀಕೃಷ್ಣ ಮಠದ ಹತ್ತಿರ, ಮಲ್ಪೆಯಲ್ಲಿ ಸೀವಾಕ್ನ ಒಳಗಡೆ ಫುಡ್ ಟ್ರಕ್ ಇದೆ. ಕರೆಕ್ಟಾ? ಓಕೆ, ಅಲ್ಲಿಗೆ ಮಲ್ಪೆಗೆ ಹೋದರೆ ಖಂಡಿತವಾಗಿಯೂ ಆ ಜಂಕ್ಷನ್ಗೆ ಹೋಗಿ ಉಡುಪಿಗೆ ಬಂದರೆ ಇಲ್ಲಿಗೆ ಬನ್ನಿ. ಅಲ್ಲಿ ಸರ್ ಸೇಮ್ ಎಲ್ಲ ವೆರೈಟಿ? ಸೇಮ್. ಇಲ್ಲಿ ಏನು ಎಷ್ಟು ವೆರೈಟಿ ಉಂಟು ಮೆನು ಅಲ್ಲಿ, ಅಲ್ಲಿ ಸಾಧ್ಯ ಅಲ್ಲಿ ಸಹ ಕೊಡ್ತೀರಾ? ಓಕೆ. ನಿಮ್ಮ ಈಗ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ನೀವು ಎಷ್ಟು ಜನ ಮಕ್ಕಳು, ತಂದೆ ತಾಯಿ ಎಲ್ಲ ಏನು ಮಾಡ್ತಾ ಇದ್ದಾರೆ? ನಾನು ಒಬ್ಬನೇ ಮಗ, ಹಾಗಾಗಿ ತಂದೆ ತಾಯಿಗಳು ಇಬ್ಬರು ನನಗೆ ನನ್ನ ಫೀಲ್ಡಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓ, ಇಲ್ಲೇ ಇಲ್ಲೇ ಇದ್ದಾರೆ. ಓಕೆ, ಅಮ್ಮ ಸಹ ಇದ್ದಾರೆ. ಸಂಜೆ ಹೊತ್ತು ಅಮ್ಮ ಸಹ ಬರ್ತಾರೆ, ಕ್ಯಾಶರ್ ಎಲ್ಲ ಬರ್ತಾರೆ. ನಿಮ್ಮ ಫ್ಯಾಮಿಲಿ ಇಲ್ಲೇ ಫುಲ್ ಫ್ಯಾಮಿಲಿ ಈಗ ಹೋಟೆಲ್ ಫೀಲ್ಡಲ್ಲಿ ಇದ್ದೇವೆ. ಹೋಟೆಲ್ ಫೀಲ್ಡಲ್ಲಿ ಆದರೂ ಸಹ ಒಂದು ಕಷ್ಟ ಏನು ಗೊತ್ತಾ ಸರ್, ಈಗ ನಿಮಗೊಂದು ಫ್ರೆಂಡ್ಶಿಪ್ ಇರುತ್ತೆ, ಈಗ ಅವರಿಗೊಂದು ಬಂದು ಬಳಗ ಅಂತ ಇರುವಾಗ ಈಗ ಒಂದು ಫಂಕ್ಷನ್ಗೆ ಹೋಗೋದಾದ್ರೆ ತುಂಬ ಕಷ್ಟ ಅಲ್ಲ ನಿಮಗೆ? ಈಗ ಹಾಗೇನಿಲ್ಲ, ನಮ್ಮದೀಗ ಅಂದರೆ ಅಂತ ಹೇಳಿದರೆ ನಮ್ಮದೆಲ್ಲ ಈಗ ಜನ ಇದ್ದಾರೆ, ಮಾರ್ನಿಂಗ್ ಮತ್ತು ನಮ್ಮ ಹತ್ರ ಹುಡುಗರಿದ್ದಾರೆ, ಎಲ್ಲ ಕೆಲಸಕ್ಕೆ ಜನ ಇದ್ದಾರೆ. ಹಾಗಾಗಿ ನಾವು ಈಗ ಎಲ್ಲ ರೊಟೇಷನಲ್ಲಿ ನಾವೆಲ್ಲರೂ ಸಹ ಹೋಗ್ತೇವೆ ಫಂಕ್ಷನಿಗೆಲ್ಲ. ಹಾಗೆ ಅಡ್ಜಸ್ಟ್ಮೆಂಟ್ ಖಂಡಿತ ಕಷ್ಟ ಅನ್ನೋದು ಎಲ್ಲದರಲ್ಲಿ ಸಹ ಉಂಟು, ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಲ್ಲಿ ಇರೋದು. ಖಂಡಿತ. ಆದರೂ ಕೂಡ ದೋಸೆ ಸೂಪರ್ ಸರ್. ಯಾಕಂದರೆ ಟೇಸ್ಟ್ ಅಂತ ಹೇಳಿ ಟೇಸ್ಟ್ ಎಲ್ಲೂ ಇಲ್ಲ. ಈಗ ನೀವು ನೋಡುವಾಗ ಒಂದು ಫಿಲ್ಮ್ ಥರ ಇದ್ದೀರಾ,
ಹೌದಲ್ವ? ಇಲ್ಲ ಖಂಡಿತವಾಗಿ ಸರ್ ಬಿದ್ದೀರಾ. ಇನ್ನೂ ಕೂಡ ನಿಮಗೆ ಇಂಥದ್ದು ಈಗ ಒಂದು 35 ಅಂತ ಹೇಳಿದ್ರು ದೋಸೆ, ಇನ್ನೂ ಕೂಡ ಜನಗಳು ಕೇಳಿ ಇನ್ನೂ ಕೂಡ 40-45 ಉಡುಪಿಯಲ್ಲಿ ದಿ ನಂಬರ್ 1 ದೋಸಾ ಹಟ್ ಆಗಲಿ ಅಲ್ವಾ? ಹೆಸರುವಾಸಿ ಇನ್ನೂ ಕೂಡ ಆಗಬೇಕು. ಯಾಕಂದರೆ ನೀವು ಸ್ಟಾರ್ಟ್ ಹೇಳಿದ್ರ, ನಾನೊಂದು 5 ದೋಸೆಯಿಂದ ಪ್ರಾರಂಭ ಮಾಡಿದ್ದು ಈ ಹೋಟೆಲ್. 5 ದೋಸೆಯಿಂದ 35 ದೋಸೆವರೆಗೂ ತಗೊಂಡೋಗಿದ್ದಾರೆ. ಬಿಲ್ಡಪ್ ಆಗ್ತದೆ. ಇನ್ನೂ ಕೂಡ ಒಂದು 50 ಆಗಲಿ 55 ಆಗಲಿ. ಓಕೆ ಸರ್, ಈಗ ದೋಸೆ ತಿನ್ನಿಸಿದ್ರೆ ಈಗ ಕುಡಿಲಿಕ್ಕೆ ಏನು ಕೊಡ್ತೀರಾ? ಕುಡಿಲಿಕ್ಕೆ ನಿಮಗೆ ನಾವು ಜಾಸ್ತಿ ವೆರೈಟೀಸ್ ಡ್ರಿಂಕ್ಸ್ ಇದೆಯಲ್ಲ, ಜಾಸ್ತಿ ಏನೆಲ್ಲ ಇದೆ? ನಮ್ಮದು ಹತ್ರ ಒಂದು ಮ್ಯಾಂಗೋ ಅಂತ ಇದೆ, ಕೋಲ್ಡಲ್ಲಿ ಮ್ಯಾಂಗೋ, ಒಂದು ಪಲ್ಪ್ ಫ್ಲೇವರ್ ಮ್ಯಾಂಗೋ. ಓಕೆ. ಮತ್ತೆ ಫ್ರೆಶ್ ಲೈಮ್ ಸೋಡಾ ನಾವು ಕೊಡ್ತೀವಿ. ಎರಡೇ ಬೇರೆ ಯಾವುದು ನಾವು ಕೆಲವರೊಂದು ಸ್ಪ್ರೈಟ್ ಬೇಕು, ಮೆರಿನೆ ಬೇಕು. ನಾವು ಅಂದರೆ ಲೋಕಲ್ಲೇ ಪ್ರಮೋಟ್ ಮಾಡುವ ಅಂತ. ಯಾವ್ದು ಸಹ ನಿಮಗೆ ಬ್ರ್ಯಾಂಡೆಡ್ ಎಲ್ಲ ಬೇಡ. ಓ ಗುಡ್, ಒಳ್ಳೆ ಐಡಿಯಾ. ಬಿಸಿಯಲ್ಲಿ ನಿಮಗೆ ಕಷಾಯ ಇದೆ, ಮತ್ತೆ ಮಾಲ್ಟ್ ಇದೆ, ಬನಾನಾ ಮಾಲ್ಟ್, ಮತ್ತೆ ಚಾ ಕಾಫಿ, ಹಾಗೆ ಮಾಮೂಲಿ ಲೆಮನ್ ಟೀ ಅದು ನಾರ್ಮಲ್. ಗೋಲ್ಡಲ್ಲಿ ಆದರೆ ಮ್ಯಾಂಗೋ ಲೋಕಲ್ ಇಲ್ಲಿ ನಮ್ಮ ತೆಂಕುಪೇಟೆದ ಆರ್ಕೆ ಮ್ಯಾಂಗೋ, ಮತ್ತೆ ಫ್ರೆಶ್ ಲೈಮ್ ಸೋಡಾ ನಾವೇ ಮಾಡಿದ್ವಿ. ಓಕೆ, ಹಾಗಾದ್ರೆ ಈಗ ನಂಗೇನು ಕೊಡ್ತೀರಾ? ಈಗ ಇದು ಕೂಡ ನೀವೇ ಹೇಳಿದ್ದು, ಇದು ದೋಸೆ ತಗೊಳ್ಳಿ ಅಂತ. ಓಕೆ, ಕುಡಿಯೋದು ಕೂಡ ನೀವೇ ಒಂದು ಹೇಳಿಬಿಡಿ. ನೀವು ಅದಕ್ಕೆ ಕಾಂಬಿನೇಷನ್ ಮ್ಯಾಂಗೋ ಒಳ್ಳೆ ಮ್ಯಾಂಗೋ. ಸರಿ, ಹಾಂ, ಒಂದು ಮ್ಯಾಂಗೋ ತಿಳಿಸಿದರೆ ಇದಕ್ಕೆ ಕಾಂಬಿನೇಷನ್ ಅಂತೆ ಮ್ಯಾಂಗೋ. ಹಾಗಾದರೆ ಇದರೊಟ್ಟಿಗೆ ಮ್ಯಾಂಗೋ ಸಹ ಕುಡಿಯುವ. ಸರಿ, ಒಂದು ಮ್ಯಾಂಗೋ. ಎಸ್, ಮ್ಯಾಂಗೋ ಪುಡಿ ದೋಸೆ ಪ್ಲಸ್ ಮ್ಯಾಂಗೋ ಪ್ಲಸ್ ಆಗಿದೆ. ಸರ್, ಇದು ಬಾಟ್ಲು. ನೀವೇ ಈಗ ದೋಸೆ ನೀವೇ ಹೇಳ್ತೀರ, ನಾವೇ ಮನೆಯಿಂದ ರೆಡಿ ಮಾಡ್ತೇವೆ ಹಾಗೆ. ಈ ಕೆಲವು ಗೀಚ್ ಐಟಮ್, ಈ ರಾಗಿ ಎಳ್ಳು, ನಾನು ಹೇಳೋದು ನಂಗೆ ಗೊತ್ತಿಲ್ಲ, ನಿಮ್ಮದೊಂದು ಇದು ಪ್ರಕಾರ ಅದ್ಯಾಕೆ ನೀವೇ ಇಲ್ಲಿ ರೆಡಿ ಮಾಡೋದು? ನಿಮ್ಮ ಫ್ರೆಶ್ ಮನೆಯಿಂದಲೇ ಮಾಡಿ, ನಿಮ್ಮ ಕೈಯಿಂದಲೇ ಮಾಡಿದ ಐಟಮ್ ಎಲ್ಲ ಯಾಕೆ ಕೊಡ್ಬಾರ್ದು ಸರ್? ಅಂದರೆ ನಾವು ಸ್ಟಾರ್ಟಿಂಗ್ ಮಾಡ್ತಿತ್ತು ಈ ರಾಗಿ ಬಾದಾಮ್ ಮಾಡ್ತಿತ್ತು. ನಾವು ಬಾದಾಮ್ ಮೇನ್ ನಿಮಗೆ ವಿತ್ ಬಾದಾಮ್ ಪೀಸಸ್ ಹಾಕಿ ಬಾದಾಮ್ ಮಾಡ್ತಿತ್ತು. ಅದೆಲ್ಲ ಹೇಳಿದ್ರೆ ನಮಗೆ ಈಗ ಫಾಸ್ಟ್ ಮೂಮೆಂಟ್ ಆಗ್ತದೆ. ನಮ್ದು ಈಗ ಮಳೆಗಾಲ ಇಲ್ಲಿ ಖಾಲಿ ಸೀಸನ್ ಒಂದು 2 ತಿಂಗಳು ಮಾತ್ರ ಜ್ಯೂಸ್ಗೆ. ಮತ್ತು ಮಳೆಗಾಲದಲ್ಲಿ ನಿಮಗೆ ಎಲ್ಲ ಯಾರು ಜ್ಯೂಸ್ ಕೇಳುವವರು ಕಮ್ಮಿ, ನಮಗೆ ಚಹಾ ಕಾಫಿ ಬಿಸಿ ಐಟಮೇ ಜಾಸ್ತಿ ಇರ್ತದೆ. ಹಾಗಾಗಿ ನಾವೀಗ ಆಲ್ಮೋಸ್ಟ್ ಅದನ್ನು ಸ್ಟಾಪ್ ಮಾಡಿದ್ವಿ. ಯಾಕಂದರೆ ನಮಗೆ ಕೆಲಸವೇ ಜಾಸ್ತಿ ಆಗ್ತದೆ. ಹೋಗೋದು ಇಲ್ಲಿ 10 ಬಾಟಲ್ ಆದರೂ ಅದರ ಹಿಂದೆ ಸುಮಾರು ಕೆಲಸ ಆಗ್ತದೆ. ಹಾಗಾಗಿ ನಾವು ಲೋಕಲ್ ಅವ್ರದ್ದು ಯಾವ್ದು ಬ್ರ್ಯಾಂಡ್ ಉಂಟು ಅದನ್ನೇ ಪ್ರಮೋಟ್ ಮಾಡೋದು. ಖಂಡಿತ ಒಳ್ಳೆ ಐಡಿಯಾ. ಯಾಕಂದರೆ ಅವರಿಗೂ ಒಂದು ಸ್ವಲ್ಪ ಎಂತಾದರೂ ಆಗ್ತದೆ, ನಮಗೂ ಆಗ್ತದೆ. ಹಾಗೆ ಅದು ಕೂಡ ಒಂದು ಪ್ಲಸ್. ಹೌದಾ? ಮೊದಲ ನಿಮ್ಮ ಮುಂದಿನ ಐಡಿಯಾ ಏನಾದರೂ ಹೊಸತನದ್ದು ಐಡಿಯಾ ಏನಾದರೂ ಇದೆಯಾ? ಅಂದರೆ ಏನು ಹೇಳಿದರೆ ನಮ್ದೀಗ ಚೈನ್ ಮಾಡುವ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ನಾವೀಗ ಅದರಿಂದ ವರ್ಕ್ ಮಾಡಿದ್ವಿ. ಚೈನ್ ಫ್ರಾಂಚೈಸಿ ಬಿಸ್ನೆಸ್ ನಮ್ಮದೇ ಆಲ್ ಓವರ್ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಫಂಡಿಂಗ್ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಹೇಗೆ ಮಾಡೋದು ಏನು ಅದರ ಹಿಂದೆ ಸುಮಾರು ಕೆಲಸ ಉಂಟು. ಖಂಡಿತ ಅದನ್ನೆಲ್ಲ ನಾವು ಒಂದೊಂದೇ ಪೇಪರ್ ವರ್ಕ್ಸ್ ಆಗಲೇ ಹೇಳಿದ್ದೀರ. ನಾನೊಂದು ಏನಾದರೂ ಬಿಸ್ನೆಸ್ ಮಾಡೋದಾದರೆ ಒಂದು ಸ್ಟೆಪ್ ಮುಂದೆ ಆಲೋಚನೆ ಮಾಡ್ತೇನೆ, ಮತ್ತೆ ಒಂದು ಹೆಜ್ಜೆ ಕಾಲಿಡ್ತೇನೆ ಅಂತ. ಖಂಡಿತ. ಓಕೆ, ಗುಡ್ ಐಡಿಯಾ ಸರ್. ಮತ್ತು ಇಲ್ಲಿ ಝೊಮ್ಯಾಟೊ ಸಮಥಿಂಗ್ ನಮ್ಮದೀಗ ಎಲ್ಲ ಡೆಲಿವರಿ ಆ್ಯಪ್ ಉಂಟು ಇಲ್ಲಿ. ಝೊಮ್ಯಾಟೊ, ಸ್ವಿಗ್ಗಿ, ಈಗ ಒಂದು ಲೋಕಲ್ ಅವ್ರದ್ದು ಈ ಸಮುದಾಯ ಅಂತ ಒಂದು, ಈ ಸಮುದಾಯ, ಮತ್ತು ಮೈ ರೋಡ್ ರಂಗ್ ಹಾಗೆ. ಮತ್ತು ಕೆಲವರಿಗೆ ಸೆಲೆಕ್ಟೆಡ್ ಮೆಂಬರ್ಸಿಗೆ ನಾವೇ ಡೆಲಿವರಿ ಕೊಡ್ತೀವಿ. ನಮಗೆ ಲೋಕಲ್ ಎಷ್ಟು ಕಿಲೋಮೀಟರ್? ನಿಯರ್ ಟು 1.5-2 ಕಿಲೋಮೀಟರಲ್ಲಿ ನಮಗೆ ಕೆಲವರು ನಮ್ಮದಿಲ್ಲಿ ರಶ್ ಇಲ್ಲದಿಲ್ಲ ಇದ್ದರೆ ಹಾಗೆಲ್ಲ ಟೈಮಲ್ಲಿ ನಾವೇ ಡೆಲಿವರಿ ಕೊಡ್ತೀವಿ. ಕ್ರೌಡ್ ಇರುವಾಗ ನಾವು ಹೇಳ್ತೇವೆ ಹೀಗೆ ಕ್ರೌಡ್ ಇದೆ, ನೀವೇ ಬಂದು ಕಲೆಕ್ಟ್ ಮಾಡಬೇಕು ಅಂತ. ಹೀಗೆ ಡೆಲಿವರಿ ಆ್ಯಪಲ್ಲಿ ಡೆಲಿವರಿ ಮಾಡಿ. ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ತುಂಬಾ ಖುಷಿಯಾಗಿರ್ಬೋದು. ದೋಸಾ ಹಟ್ ಉಡುಪಿಯಲ್ಲಿ. ಇಲ್ಲಿಗೆ ಉಡುಪಿಗೆ ಒಮ್ಮೆ ಬಂದರೆ, ಶ್ರೀ ಕೃಷ್ಣ ಮಠಕ್ಕೆ ಬಂದರೆ ಖಂಡಿತವಾಗ್ಲೂ ಈ ದೋಸಾ ಹಟ್ಗೆ ಬಂದು ದೋಸೆ ತಿಂದ್ಕೊಂಡೇ ಹೋಗಬೇಕು. ಸರ್, ಇವರು ಮಾಲಕರು, ಇವರು ತಾಯಿ. ಹೌದು ಸರ್. ಸರ್, ಮೇಡಮ್, ಒಂದು 2 ಮಾತು ನಿಮ್ಮದು. ನನ್ನ ಮಗನ ಎಫರ್ಟ್ ಇದರಲ್ಲಿ ತುಂಬ ಉಂಟು. ಇದು ಮುಂದೆ ಯಶಸ್ಸು ಕಾಣಲಿ ಅಂತ ನಾನು ಬಯಸ್ತೇನೆ ಅಷ್ಟೇ. 2 ಮಾತು, ಚಿಕ್ಕದಾಗಿ ಚೊಕ್ಕದು. ಮಗನ ಎಫರ್ಟ್ ತುಂಬಾ ಇದೆ. ಈ ಹೋಟ್ಲಿ ಮುಂದೆಯೂ ಕೂಡ ಯಶಸ್ಸು ಕಾಣಲಿ ಅಂತ ಅವರು ಬಯಸ್ತಾರೆ. ಖಂಡಿತವಾಗಿಯೂ ಆಗಲಿ ಸರ್. ನಿಮ್ಮದು ಏನೆಲ್ಲ ಐಡಿಯಾಸ್ ಇದೆ, ಯಾಕಂದರೆ ಉಡುಪಿಯಲ್ಲಿ ಹೊಸತನ ಒಂದು ಐಡಿಯಾಸ್ ದೋಸಾ ಹಟ್ ಅಂತ ಮಾಡಿದ್ರೆ ಇನ್ನೂ ಕೂಡ ಯಶಸ್ವಿಯಾಗಲಿ. ಆ ದೇವರ ಆಶೀರ್ವಾದ ಮತ್ತು ನಿಮ್ಮ ತಂದೆ ತಾಯಿಯ ಎಲ್ಲ ಬಂಧು ಮಿತ್ರರ ಆಶೀರ್ವಾದ
ನಿಮ್ಮ ಜೊತೆ ಖಂಡಿತವಾಗ್ಲಿ ಇರಲಿ ಅಂತ ಹೇಳ್ಕೊಂಡು ನಮ್ಮ ಗಲ್ಲಿ ಫುಡ್ ಕಾರ್ಯಕ್ರಮದ ಒಂದು ಸಣ್ಣ ಸ್ಮರಣಿಕೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಟಿ ವಿ ಸ್ಕ್ರೀನಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರ್ ಖಂಡಿತವಾಗ್ಲೂ ಇದೆ. ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಖಂಡಿತವಾಗ್ಲೂ ಅಲ್ಲಿಗೆ ಕರೆ ಮಾಡಿ, ಇವರು ಎಲ್ಲ ಡೀಟೇಲ್ ಕೊಡ್ತಾರೆ. ಹೌದಾ? ಮಹಿಮಾ ಕೊಕೊನೆಟ್ ಆಯಿಲ್, ಸುಭಾಷ್ ನಗರ, ಶಂಕರ್ಪುರ ಇವರು ಅರ್ಪಿಸುವ ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತು. ವೀಕ್ಷಕರೇ, ಈ ವಾರದ ಗಲ್ಲಿ ಫುಡ್ ನಮ್ಮ ಉಡುಪಿಯ ದೋಸಾ ಹಟ್ನಲ್ಲಿ ನೋಡಿದ್ರ. ಮುಂದಿನ ಹೊಸತೊಂದು ಗಲ್ಲಿ ಫುಡ್ ಜೊತೆ ನಾನು ನಿಮ್ಮೊಂದಿಗೆ ಬರ್ತೀನಿ, ರಾಕೇಶ್ ಕಡ್ಪಾಡಿ. ಅಲ್ಲಿವರೆಗೆ ನಮಸ್ಕಾರ, ಬಾಯ್. ಸ್ಪಂದನ ಗಲ್ಲಿ ಫುಡ್ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಉಡುಪಿ.